ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ವಠಾರದಲ್ಲಿ 2 ಆಕ್ಸಿಜನ್ ಉತ್ಪಾದನಾ ಘಟಕದ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಬಿಜೆಪಿಯ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಆಕ್ಸಿಜನ್ ಘಟಕವನ್ನು ಉದ್ಘಾಟಿಸಿದರು. ಆಕ್ಸಿಜನ್ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಿಎಂ ಕೇರ್ ನಿಧಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ 16 ಆಕ್ಸಿಜನ್ ಉತ್ಪಾದನಾ ಘಟಕ ಕಾರ್ಯನಿರ್ವಹಿಸಲಿದೆ. ಕೋವಿಡ್-1 ಮತ್ತು 2ನೇ ಅಲೆಯ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ 1 ಆಕ್ಸಿಜನ್ ಘಟಕದ ಮೂಲಕ ಮಾತ್ರ ಆಕ್ಸಿಜನ್ ಉತ್ಪಾದನೆ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಬಳ್ಳಾರಿಯಿಂದ ಹಾಗೂ ಇತರ ರಾಜ್ಯಗಳಿಂದ ಜಿಲ್ಲೆಗೆ ಆಕ್ಸಿಜನ್ ಪೂರೈಕೆ ಮಾಡಲಾಗ್ತಾ ಇತ್ತು. ಆದರೆ ಇದೀಗ ಜಿಲ್ಲೆಯ ವೆನ್ಲಾಕ್, ಲೇಡಿಗೋಶನ್ ಸೇರಿದಂತೆ ಜಿಲ್ಲಾ ಆಸ್ಪತ್ರೆ, ತಾಲೂಕು ಮತ್ತು ಹೋಬಳಿ ಕೇಂದ್ರಗಳು ಸೇರಿದಂತೆ 16 ಆಕ್ಸಿಜನ್ ಉತ್ಪಾದನಾ ಘಟಕಗಳನ್ನು ಆರಂಭಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಮಂಗಳೂರಿಗೆ ವಿಶೇಷವಾಗಿ ಕೊಚ್ಚಿ ಮತ್ತು ಬಳ್ಳಾರಿಯಿಂದ ನಿರಂತರ ಬರ್ತೀವಿ. ಕೊಚ್ಚಿ ಕೇರಳದಲ್ಲೇ ಸಮಸ್ಯೆ ಇದೆ ಅಂತ ಹೇಳಿ ಇಲ್ಲಿ ಕೊಡೋದು ನಿಲ್ಲಿಸಿದಾಗ ಬಳ್ಳಾರಿಯಿಂದ ಬರಬೇಕಾದ್ರೂ ಟ್ಯಾಂಕರ್ನ ಸಮಸ್ಯೆಗಳಿದೆ. ಆಗ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಚಿವರು ಇವರು ಸೇರಿ ಮೇಲೆ ಮಾತುಕತೆ ಮಾಡಿಕೊಂಡು ಆಗ ವ್ಯವಸ್ಥಿತವಾಗಿರ್ತಕ್ಕಂಥ ಹಂಚಿಕೆಯನ್ನು ಮಾಡಲಾಯಿತು. ಆದರೆ ಇದು ಶಾಶ್ವತವಾಗಿ ಆಗಬೇಕು ಅಂತ ಹೇಳುವಂಥ ಪ್ರಧಾನಮಂತ್ರಿಗಳ ಆಶೆ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ನನಗೆ ಅನಿಸ್ತಿದೆ, ಕೇವಲ ನಮ್ಮ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೆನ್ಲಾಕಲ್ಲಿ ಮಾತ್ರ ಒಂದು ಘಟಕ ಇತ್ತು, ಸಂದಿತ್ತು. ಸಾಕಾಗೋದಿಲ್ಲ ಅಂಥೇಳಿ ಕೇಂದ್ರ ಸರ್ಕಾರದ ಸೂಚನೆಯಂತೆ ನಾವೆಲ್ಲ ಕಂಪನಿಗಳ ಹತ್ರ, ಬ್ಯಾಂಕಿಂಗ್ ಸೆಕ್ಟರ್ ಹತ್ರ DC ಅವರು ನಾನು ಕೂತು ಚರ್ಚೆ ಮಾಡಿ ಮಾತುಕತೆಗಳನ್ನು ಮಾಡಿದಾಗ ಒಂದಷ್ಟು ಕೊಡುವುದಕ್ಕೆ ಮುಂದೆ ಬಂದರು. ಆದರೆ ಮಂಗಳೂರಿನ ವೆನ್ಲಾಕ್ಗೆ ಅತಿ ದೊಡ್ಡದಾಗಿರ್ತಕ್ಕಂಥ ಘಟಕ ಬೇಕು ಅಂತ ಆದಾಗ PM ಕೇರ್ ಫಂಡಿಂದ, ಪ್ರಧಾನಮಂತ್ರಿಗಳ ನಿಧಿಯಿಂದ ಮತ್ತು ಪ್ರಧಾನಮಂತ್ರಿಗಳ ಸೂಚನೆ ಹಾಗೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಕಡೆಯಿಂದ ಒಂದು ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ, ಶಾಸಕ ವೇದವ್ಯಾಸ್ ಕಾಮತ್, ಜಿಲ್ಲಾ ಶಸ್ತ್ರಚಿಕಿತ್ಸಕರು ಮತ್ತು ಅಧೀಕ್ಷಕರಾದ ಡಾಕ್ಟರ್ ಸದಾಶಿವ ಶಾನ್ಭೋಗ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲ್ಯನ್, V4 ನ್ಯೂಸ್, ಮಂಗಳೂರು.